ಶಾಲೆ ಆರಂಭಿಸುವ ಬಗ್ಗೆ ಸರ್ಕಾರ ಸ್ಪಷ್ಟವಾದ ತೀರ್ಮಾನ ಕೈಗೊಂಡು ಏನು ಅಂತ ತಿಳಿಸಲಿ. ಸರ್ಕಾರ ಈ ಬಗ್ಗೆ ಸರಿಯಾದ ತೀರ್ಮಾನ ಕೊಟ್ಟಲ್ಲಿ ಶಾಲೆಯ ಆಡಳಿತ ಮಂಡಳಿ, ಶಿಕ್ಷಕರು, ಹೆತ್ತವರು ಎಲ್ಲರೂ ಕೂಡ ಸರಿಯಾದ ಸಹಕಾರವನ್ನು ಖಂಡಿತ ಕೊಡ್ತಾರೆ ಅಂತ ಮಾಜಿ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ವರ್ಷವನ್ನು ಗಮನದಲ್ಲಿ ಇರಿಸಿ ಸರಿಯಾದ ಪಠ್ಯಕ್ರಮವನ್ನು ಪ್ರಿಂಟ್ ಮಾಡಿ ಎಲ್ಲ ಮಕ್ಕಳಿಗೆ ಕೊಡಲಿ. ಅದನ್ನು ಅನುಸರಿಸಿ ಮಕ್ಕಳು ಮನೆಯಲ್ಲಿ ಅಧ್ಯಯನ ಮಾಡಲಿ. ಇಲ್ಲದಿದ್ದಲ್ಲಿ ಯಾವುದನ್ನು ಎಷ್ಟು ಅಧ್ಯಯನ ಮಾಡೋದು, ಸಿಲೆಬಸ್ನಲ್ಲಿರುವಂತಹ ಎಲ್ಲ ಪಾಠಗಳ ಪರೀಕ್ಷೆ ನಡೆಯುತ್ತಾ ಅನ್ನುವಂತಹ ಗೊಂದಲ ಮಕ್ಕಳಿಗೆ ಉಂಟಾಗುತ್ತೆ ಅಂತ ಹೇಳಿದರು. ಶಾಲೆ ತೆರೆಯುವ ಬಗ್ಗೆ ಸರ್ಕಾರ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಶಿಕ್ಷಣ ಎಷ್ಟು ಮುಖ್ಯವೋ ಅಷ್ಟೇ ಮಕ್ಕಳ ಆರೋಗ್ಯ ಕೂಡ ಮುಖ್ಯ. ಕಳೆದ ಬಾರಿ 1 ವರ್ಷ ಶಾಲೆಗೆ ಹೋದರೂ ಕೂಡ PUC ಹಾಗೂ SSLC ಹೊರತುಪಡಿಸಿ ಮಿಕ್ಕ ಸಣ್ಣ ತರಗತಿಯವರಿಗೆ 0 ವರ್ಷವೆಂದು ಪರೀಕ್ಷೆ ಇಲ್ಲದೆ ಪಾಸ್ ಮಾಡಲಾಯಿತು. ಸರ್ಕಾರ ಸರಿಯಾದ ಪ್ಲಾನ್ ಮಾಡದ ಹಿನ್ನೆಲೆಯಲ್ಲಿ ಡಿಸೆಂಬರ್ವರೆಗೆ ಕೊರೋನಾ ನಿಗ್ರಹ ಆಗುವ ಲಕ್ಷಣಗಳು ಕಾಣ್ತಾ ಇಲ್ಲ ಅಂತ ಖಾದರ್ ಹೇಳಿದರು. ಇವತ್ತು ಫಸ್ಟು 9th ತನಕ 0 ಇಯರ್ ಮಾಡಿ 10th ಸ್ಟ್ಯಾಂಡರ್ಡ್ಗೆ ಮತ್ತು 2nd PUCಗೆ ಎಕ್ಸಾಮ್ ಕಂಡಕ್ಟ್ ಮಾಡಿ ಕ್ಲಾಸ್ ಪ್ರಾರಂಭ ಮಾಡಿ ಅವರಿಗೆ ಪರೀಕ್ಷೆ ಇದೆ ಅಲ್ಲ. ಸೊ ಈಗ ಒಂದೊಂದು ಕ್ಲಾಸ್ ರೂಮಲ್ಲಿ ಒಂದು ಶಾಲೆಯಲ್ಲಿ 10 ಕ್ಲಾಸ್ ರೂಮ್ ಇದ್ದಾಗ ಒಂದು 10ನೆಯಲ್ಲಿ ಇವತ್ತು 60-50 ಮಕ್ಕಳಿದ್ದರೆ ಒಂದೊಂದು ಕ್ಲಾಸ್ 10 ಜನರನ್ನು ಹಾಕಿ ಮತ್ತು ಅವರು ದೊಡ್ಡ ಮಕ್ಕಳು ಸ್ವಲ್ಪ ಹೇಳಿ ಅರ್ಥ ಆಗ್ತದೆ. ಭಾಳ ಶಿಕ್ಷಕರಿದ್ದಾರೆ, ಅವರನ್ನು ಕೂಡ ಸೇರಿಸಿಕೊಂಡು ಒಂದು ಗೈಡ್ಲೈನ್ ಮಾಡಿ ಏನಾದರೂ ಮಾಡಬೇಕಾಗ್ತದೆ. ಅಥವಾ 10th ಕೂಡ ಎಕ್ಸಾಮ್ ಇಲ್ಲ ಅಂತ ಸರ್ಕಾರ ಇವತ್ತು ಹೇಳಬೇಕು. ಕಡೆಗಳಿಗೆ ನೀವು ನಮಗೆ ಎಕ್ಸಾಮ್ ಮಾಡಲೇಬೇಕು 10ಕ್ಕೆ 2nd PUCಗೆ ಬೇಕಂತ ಹೇಳಿದರೆ ಎಲ್ಲರೂ ಕೂಡ ಗೊಂದಲ ಆಗುವಂಥ ವಿಚಾರ ಇವತ್ತು ಆಗ್ತದೆ. ಸರ್ಕಾರ ಆದಷ್ಟು ಬೇಗನೆ ಇದಕ್ಕೆ ಮತ್ತೆ ನಾವು ಚರ್ಚೆ ಮಾಡ್ತೇವೆ, ಮತ್ತು ಅಭಿಪ್ರಾಯ ಕೇಳ್ತೇವೆ. ಇಲ್ಲ, ಆ ಟೈಮ್ ಮುಗಿದಿದೆ. ಇವತ್ತು ಎಷ್ಟು ತಿಂಗಳ ಕೆಲಸ ಮಾಡ್ತೀರಿ, ಅದರ ಸಿಲೆಬಸ್ ಏನು ಮತ್ತು ಯಾವ ರೀತಿ ಒಂದು ನಡೆಸಬೇಕಂತೇಳಿ ಸ್ಪಷ್ಟವಾದ ಗೈಡ್ಲೈನ್ಸ್ ಕೊಡಬೇಕು. ಸರ್ಕಾರ ನಿಖರತೆ ಮೇಲೆ ಮತ್ತು ಒಂದು ಕ್ಲಿಯರ್ ಕಟ್ಟಾಗಿ ಒಂದು ಪಾಲಿಸಿ ಡಿಸಿಷನ್ ಕೊಟ್ಟರೆ ಹೆತ್ತವರು, ಶಿಕ್ಷಕ ವರ್ಗ, ಮ್ಯಾನೇಜ್ಮೆಂಟ್ ಮತ್ತು ನಮ್ಮ ಶಾಲಾ ಸಮಿತಿಯವರು ಎಲ್ಲರೂ ಕೂಡ ಆ ಒಂದು ಮಕ್ಕಳ ಶಿಕ್ಷಣಕ್ಕೆ ಸಂಪೂರ್ಣವಾದ ಸಹಕಾರವನ್ನು ಕೊಡ್ತಾರೆ.